ಮಂಗಳೂರಿನ ಪ್ರತಿಷ್ಠಿತ ರೇಡಿಯೋ ಸ್ಟೇಷನ್ಗಳಲ್ಲಿ ಒಂದಾದ ರೆಡ್ ಎಫ್ಎಂನ ವತಿಯಿಂದ ರೆಡ್ ಮಹಾಚಾಪು ಎಂಬ ವಿನೂತನ ಕಾರ್ಯಕ್ರಮ ನಡೆಯಿತು. ರೆಡ್ ಮಹಾಚಾಪುವಿನಲ್ಲಿ ನಗರದ ಬೆಸ್ಟ್ ಸ್ವೀಟ್ ಸ್ಟಾಲ್ಗಳಲ್ಲಿ 3 ಸ್ವೀಟ್ ಸ್ಟಾಲ್ ಆಯ್ಕೆಯಾಗಿದೆ. ಮಂಗಳೂರಿನ ಹೆಸರಾಂತ ಎಫ್ಎಂ ರೇಡಿಯೋಗಳಲ್ಲಿ ಒಂದಾದ ರೆಡ್ ಎಫ್ಎಂ ಈಗಾಗಲೇ ಹಲವು ರೀತಿಯ ವಿನೂತನ ಕಾರ್ಯಕ್ರಮವನ್ನ ನಡೆಸುತ್ತಾ ಬರುತ್ತಿದೆ. ಹಲವು ಕಾರ್ಯಕ್ರಮಗಳ ಮೂಲಕ ಜನಮಾನಸದಲ್ಲಿ ತೊಡಗಿಕೊಂಡಿದೆ. ಇದೀಗ ರೆಡ್ ಎಫ್ಎಂನಿಂದ ರೆಡ್ ಮಹಾಚಾಪು ಎಂಬ ಕಾರ್ಯಕ್ರಮವನ್ನ ಆಯೋಜಿಸುತ್ತಿದ್ದಾರೆ. ಅದರಲ್ಲಿ ನಗರದ ಬೆಸ್ಟ್ ಸ್ವೀಟ್ ಸ್ಟಾಲ್ ಯಾವುದು ಎಂಬ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು, ಇದರಲ್ಲಿ ಜನತೆ ಈಗಾಗಲೇ ಮಂಗಳೂರಿನಲ್ಲಿ 3 ಬೆಸ್ಟ್ ಸ್ವೀಟ್ ಸ್ಟಾಲ್ಗಳನ್ನು ಆಯ್ಕೆಗೊಳಿಸಿದ್ರು. ಹಂಪನಕಟ್ಟೆಯ ಕೋಮಲ್ಸ್ ಸ್ವೀಟ್ ಪ್ಯಾಲೇಸ್, ಹಂಪನಕಟ್ಟೆಯ ತಾಜ್ ಮಹಲ್ ಸ್ವೀಟ್ ಸ್ಟಾಲ್ ಮತ್ತು ಸೆಂಟ್ರಲ್ ಮಾರ್ಕೆಟ್ನ ಕಲ್ಪನಾ ಸ್ವೀಟ್ಸ್ ಮಂಗಳೂರಿನ ಬೆಸ್ಟ್ ಸ್ವೀಟ್ ಸ್ಟಾಲ್ ಎಂದು ಜನತೆ ಆಯ್ಕೆ ಮಾಡಿದ್ದಾರೆ. ಇದರಲ್ಲಿ ಅತಿ ಹೆಚ್ಚು ವೋಟ್ ಗಳಿಸಿದ ಸ್ಟಾಲ್ಗೆ ರೆಡ್ ಮಹಾಚಾಪು ಬಿರುದು ಸಿಗಲಿದೆ. ಹಂಪನಕಟ್ಟೆಯ ಕೋಮಲ್ಸ್ ಸ್ವೀಟ್ ಪ್ಯಾಲೇಸ್, ಹಂಪನಕಟ್ಟೆಯ ತಾಜ್ ಮಹಲ್ ಸ್ವೀಟ್ ಸ್ಟಾಲ್ ಮತ್ತು ಸೆಂಟ್ರಲ್ ಮಾರ್ಕೆಟ್ನ ಕಲ್ಪನಾ ಸ್ವೀಟ್ ಸ್ಟಾಲ್ಗಳಿಗೆ ರೆಡ್ ಎಫ್ಎಂ ಆರ್ಜಿಗಳು ಭೇಟಿ ನೀಡಿ ಮಾತನಾಡಿದ್ರು. ಈ ಸಂದರ್ಭ ರೆಡ್ ಎಫ್ಎಂನ ಆರ್ಜಿಗಳಾದ ಆರ್ಜಿ ಪ್ರಸನ್ನ, ಆರ್ಜಿ ರಶ್ಮಿ ಮತ್ತು ರೆಡ್ ಎಫ್ಎಂನ ಅಶ್ವಿನ್ ಕಾರ್ಯಕ್ರಮವನ್ನ ನಡೆಸಿಕೊಟ್ರು. ಈಗ ನಾ ಇರೋದು ಕೋಮಲ್ ಸ್ವೀಟ್ಸ್ ಅಲ್ಲಿ. ಸೊ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ವೀಟ್ಸ್ ಅನ್ನ, ಚಿಪ್ಸ್ ಆಗಿರ್ಬೋದು ಅಂಡ್ ಹಲ್ವಾ ಆಗಿರ್ಬೋದು ಇಲ್ಲಿ ಸ್ಪೆಷಲ್. ಅಂಡ್ ನೀವಿಲ್ಲಿ ನೋಡ್ತಾ ಇದ್ದೀರಾ ಡಿಫ್ರೆಂಟ್ ವೆರೈಟೀಸ್ ಆಫ್ ಸಮೋಸಾ, ಪಪ್ಸ್. ಸೊ ಡಿಫ್ರೆಂಟ್ ಕ್ಯಾಟಗರೀಸ್ ಆಫ್ ಸ್ವೀಟ್ಸ್ ಅನ್ನ ನಾವಿಲ್ಲಿ ನೋಡ್ಬೋದು. ಜನರಿಗೆ ಇಲ್ಲಿ ಬಂದ್ರೆ ಕನ್ಫ್ಯೂಷನ್ಸ್ ಅಂತೂ ಗ್ಯಾರಂಟಿ. ಅಂದ್ರೆ ಯಾವ್ದು ಪರ್ಚೇಸ್ ಮಾಡಬೇಕು, ಯಾವ್ದು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಅಷ್ಟು ವೆರೈಟೀಸ್ ಆಫ್ ಸ್ವೀಟ್ಸ್ ಅನ್ನ ನಾವಿಲ್ಲಿ ಮಹಾಚಾಪು ಸೀಸನ್ ತುಂಬಾನೇ ಗ್ರ್ಯಾಂಡ್ ಆಗಿ ನಡೀತಾ ಇದೆ. ಅದರಲ್ಲೂ ಕೂಡ ನಮ್ಮ ಮ್ಯಾಂಗ್ಳೂರಿಯನ್ ಸ್ವೀಟ್ಸ್ ಅಂತ ಹೇಳಿದಾಗ ತುಂಬಾ ಜನ ವೋಟ್ ಮಾಡಿದ್ರು. ಯಾರಿಗೆ ಅಂತ ಕೇಳಿದ್ರೆ ಅವರ ಇಷ್ಟದ ಸ್ವೀಟ್ ಸೆಂಟರ್ಗಳಿಗೆ. ಅದರಲ್ಲಿ ನಾವೀಗ ಸದ್ಯಕ್ಕೆ ಬಂದಿರುವಂಥದ್ದು ಮಂಗಳೂರಿನ ಹೆಸರಾಂತ ಹಾಗೆ ಸಾಕಷ್ಟು ವರ್ಷಗಳ ಇತಿಹಾಸ ಇರುವಂಥ ತಾಜ್ ಮಹಲ್ ಸ್ವೀಟ್ಸ್ಗೆ. ಆ್ಯಂಡ್ ಇಲ್ಲಿ ಸಿಗುವಂಥ ಸ್ವೀಟ್ಸ್ ತುಂಬಾ ಚೆನ್ನಾಗಿದೆ ಅಂತ ನಮಗೆ ತಾಜ್ ಮಹಲ್ ಸ್ವೀಟ್ಸನ್ನು ರೆಫರ್ ಮಾಡಿದರು ಆ್ಯಂಡ್ ವೋಟ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಜೊತೆಗೆ ಈ ತಾಜ್ ಮಹಲ್ ಸ್ವೀಟ್ಸ್ ಈ ಒಂದು ಸಂಸ್ಥೆ ಏನಿದೆ ಇದನ್ನು ಸ್ಥಾಪನೆ ಮಾಡಿದಂಥ ಶ್ರೀ ಕುಡ್ಪಿ ಮಾಧವ್ ಶೆಣೈ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಯಾಕಂತ ಹೇಳಿದರೆ ತುಂಬ ಜನ ಸ್ವೀಟ್ಸ್ ಅಂತ ಹೇಳಿದಾಗ ತಾಜ್ ಮಹಲ್ ಸ್ವೀಟ್ಸ್ ಅಂತ ಹೇಳಿದ್ದಾರೆ. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು, ಹೇಗೆ ಸ್ಟಾರ್ಟ್ ಆಯಿತು ಅಂತ? ಅಂದರೆ ನನ್ನ ಗ್ರ್ಯಾಂಡ್ ಫಾದರ್ ಲೇಟ್ ಉಡುಪಿ ಗೋಪಾಲಕೃಷ್ಣ ಶೆಣೈ ಅಂತೇಳಿದರು. ಓಕೆ. ಎಸ್ಟಾಬ್ಲಿಷ್ ಮೈದಾನ್ ತಾಜ್ ಮಹಲ್ ಅಂತ ಹೇಳಿದರೆ ನಮ್ಮದು. ಈಗ ಅದು ನಾವು ಕ್ಲೋಸ್ ಮಾಡಿ ಇಟ್ಟಿದ್ದೇವೆ. ಗೊತ್ತುಂಟಲ್ಲ, ಮುಂಚೆ ಇತ್ತು. ಅದು ಇನ್ನು 1926ನಲ್ಲಿ ಗೊತ್ತಾಗಲಿಲ್ಲ. 1926 ಗೊತ್ತಾಗಲಿಲ್ಲ. ಹಾಯ್, ನಾನು ನಿಮ್ಮ ಸ್ಮೈಲಿಗಲ್ ಆರ್ಜೆ ರಶ್ಮಿ. ಮಂಗಳೂರಿನ ಜನರು ಮಹಾಚಾಪಲ್ಲಿ 4th ಕ್ಯಾಟಗರಿಯಲ್ಲಿ ಬೆಸ್ಟ್ ಸ್ವೀಟ್ಗೆ ನಾಮಿನೇಟ್ ಮಾಡಿದ್ದಾರೆ ತಾಜ್ ಮಹಲ್. ಸೊ ಈಗ ಎಕ್ಸಾಕ್ಟ್ಲಿ ನಾನಿರೋದು ತಾಜ್ ಮಹಲ್ ಸ್ವೀಟ್ ಶಾಪಲ್ಲಿ. ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ವೀಟ್ಸನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆ್ಯಂಡ್ ನೋಡೋಣ ಫುಲ್ ಕನ್ಫ್ಯೂಸ್ ಆಗುತ್ತೆ, ಯಾವುದನ್ನು ಪರ್ಚೇಸ್ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ. ಐ ಥಿಂಕ್ 4th ಜನರೇಷನ್ ಈ ಒಂದು ಪರ್ಟಿಕ್ಯುಲರ್ ಸ್ವೀಟ್ ಶಾಪಿಗೆ ಒಂದು ಹಿಸ್ಟ್ರಿ ಇದೆ ಅಂತ ಹೇಳ್ತಾರೆ. ಆ ಒಂದು ಟೇಸ್ಟ್ ಆಗಿರ್ಬೋದು. ಆ್ಯಂಡ್ ಬಹಳಷ್ಟು ಜನ ಮಂಗಳೂರಿಗೆ ಬಂದರೆ ತಾಜ್ ಮಹಲ್ ಹೋಟೆಲಿಂದ ಅಥವಾ ತಾಜ್ ಮಹಲ್ ಸ್ವೀಟ್ ಶಾಪಿಂದ ಒಂದು ಸ್ವೀಟನ್ನು ಪರ್ಚೇಸ್ ಮಾಡಬೇಕು ಅಂತ ಹೇಳ್ಕೊಂಡು ಆಸೆ ಪಡುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡಿಫ್ರೆಂಟ್ ವೆರೈಟಿ ಆಫ್ ಸ್ವೀಟ್ಸನ್ನು ನಾವಿಲ್ಲಿ ನೋಡ್ಬೋದು. ಈಗ ನಾನಿರೋದು ಕಲ್ಪನಾ ಸ್ವೀಟ್ಸಲ್ಲಿ. ಆ್ಯಂಡ್ ತುಂಬ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ವೀಟ್ಸನ್ನು ಇಲ್ಲಿ ನಾವು ನೋಡ್ಬೋದು. ನೋಡಿ, ಸೊ ಹಲ್ವಾ ಆಗಿರ್ಬೋದು, ಗುಲಾಬ್ ಜಾಮೂನ್ ಆ್ಯಂಡ್ ಲಾಡು, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ವೀಟ್ಸನ್ನು ಜನರು ಲೈಕ್ ಮಾಡಿ ಇಲ್ಲಿ ವೋಟ್ ಮಾಡಿರೋದು.
ಮಂಗಳೂರಿನ ಜನತೆ ಕೂಡ ರೆಡ್ ಎಫ್ಎಂ ಇಂಡಿಯಾ ಆಪ್ ಡೌನ್ಲೋಡ್ ಮಾಡಿ ವೋಟ್ ಮಾಡಬಹುದು. ಪವನ್ ಕಾಚ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.